ನನ್ನನ್ನು ಶಿವದೀಕ್ಷೆ ಕೊಟ್ಟು ಮನುಷ್ಯರನ್ನಾಗಿ ಮಾಡಿ ಪುನೀತನನ್ನಾಗಿ ಮಾಡಿದ ಅಣ್ಣ ಬಸವಣ್ಣನವರ ಪೂಜೆಗೆ ಹೊರಟಿದ್ದೇನೆ. ವನಮೋಹನ ಸುಂದರ ಮೂರ್ತಿಯೇ ವೀರಶೈವಾಸಿಕ ಮದಿಯೇ ನಿಲ್ಲು. ಇದೇನು ನಿನ್ನ ವೇಷವೇ ಬದಲಾಗಿದೆ? ಶುದ್ಧ ಸನ್ಯಾಸಿಯಾಗಿರುವೆಯಲ್ಲೋ? ಸನ್ಯಾಸಿ ಅಷ್ಟೇ ಅಲ್ಲ, ಶಿವಭಕ್ತ ಮಹಾ ವಿರಕ್ತ. ಆ ಬಸವನ ಬಣ್ಣದ ಮಾತಿಗೆ ಆ ಹೇಳಿ ಬಿಚ್ಚಳನೆ ಮರಳಾದಾಗ ಇನ್ನ ನೀನ್ಯಾವ ಲೆಕ್ಕನು ಕಳ್ಳ? ಒಳಗೆ ದುರ್ಗುಣ ತುಂಬಿಕೊಂಡು ಹೊರಗೆ ಕಾವಿ ಬಟ್ಟೆ ಧರಿಸಿದವರಲ್ಲ ನಿನ್ನಂತ ವಿರಕ್ತರೆ. ಇರಲಿ, ನಾನು ಹೇಳಿದ ಕೆಲಸವನ್ನೇನು ಮಾಡಿದೆ? ನೀವು ಹೇಳಿದ್ದೇನು? ಬಸವಣ್ಣನವರ ಮನೆ ಕಳುವು ಮಾಡಿಕೊಂಡು ಬಾ ಎಂದು ಹೇಳಿದ್ದಿರಲ್ಲವೇ? ಅದಕ್ಕಾಗಿಯೇ ನಾನು ಹೋಗಿದ್ದೆ. ಆದರೆ ಮಹಾತ್ಮರಾದ ಬಸವಣ್ಣನವರನ್ನು ನೋಡಿದ ಕೂಡಲೇ ನನ್ನ ಮನಸ್ಸೇ ಬದಲಾಯಿತು. ಏನು? ನಾನು ಹೇಳಿದ ಕೆಲಸ ನೀನು ಮಾಡಿಲ್ಲವೇ? ನೀವು ಹೇಳಿದಂತೆ ಮಾಡಿದ್ದರಿಂದಲೇ ಕಳುವಿನಲ್ಲಿ ಸಿಕ್ಕು ಮಹಾನುಭಾವರಾದ ಬಸವಣ್ಣನವರ ಕೃಪೆಗೆ ಪಾತ್ರನಾಗಿ ನಾನೀಗ ನಿಜವಾದ ಮನುಷ್ಯನಾಗಿದ್ದೇನೆ. ನಾನು ಹೇಳಿದಂತ ಕೇಳದೆ ನನ್ನ ಮಾತು ಮೀರಿದೆ. ನಿನ್ನ ಮೈ ಮೇಲೆ ಎಚ್ಚರವಿದೆ. ಮಂಚಣ್ಣನವರೇ, ನಾನೀಗ ಪೂರಾ ಎಚ್ಚರಾಗಿದ್ದೇನೆ. ಇದುವರೆಗೂ ನೀವು ಹೇಳಿದಂತೆ ಕಳುವು ಮಾಡುತ್ತಿದ್ದ ಬೇಡ ನಿಂಗ ನಾನಲ್ಲ, ಮಹಾತ್ಮರಾದ ಬಸವಣ್ಣನವರಿಂದ ಶಿವದೀಕ್ಷೆ ಹೊಂದಿ ಶಿವಭಕ್ತನಾದ ಶಿವಲಿಂಗ ನೋಡಿ, ಚೆನ್ನಾಗಿ ನೋಡಿ, ನಾನೆಂಬುದನ್ನು ನನ್ನ ವೇಷವೇ ಹೇಳುತ್ತದೆ. ಹಾ ಬಸವಣ್ಣನವರೇ, ಇನ್ನು ಮೇಲೆ ನನ್ನೊಡನೆ ಮಾತನಾಡುವಾಗ ಸ್ವಲ್ಪ ಬಾಯಿ ಬಿಗಿ ಹಿಡಿದು ಮಾತನಾಡಿ. ಎಲ್ಲೋ ಏನು ಬೊಗಳುವೆಯು? ಮಚ್ಚಣ್ಣನವರೇ ಎಂದು ಸಂಬೋಧಿಸುವ ಧೈರ್ಯ ನಿನಗೆಲ್ಲಿಂದ ಬಂತು? ಎಲ್ಲವೋ ಕಳ್ಳ, ನೀನು ಆ ಬಸವನ ಬೆನ್ನು ಹತ್ತಿದೆಯಾ? ನೀನು ಯಾರು? ಎಲ್ಲಿದ್ದೆ? ಹೇಗೆ ಬೆಳೆದೆ? ಯಾರಿಂದ ದೊಡ್ಡವರಾದೆ ಎನ್ನುವುದನ್ನ ಲಕ್ಷ್ಯದಲ್ಲಿಟ್ಟುಕೋ. ನನ್ನೆದುರಾಗಿ ಹೋದರೆ ನಿನ್ನ ಅವಸ್ಥೆ ಏನಾದಿತು ಅನ್ನೋದನ್ನ ವಿಚಾರಿಸು. ಒಮ್ಮನೆ ಆ ಬಸವನ ಬಾಲ ಬೆಳೆಯಬೇಡ ಚೋಕೆ. ಚನ್ನನವರೇ, ನಿಮ್ಮಿಂದ ನನಗೇನಾಗಬೇಕಾಗಿದೆ? ನಿಮಗೆ ಅಂಜುವಷ್ಟು ಹೇಳಿ ನಾನಲ್ಲ. ನನ್ನ ಮೇಲೆ ನಿಮ್ಮ ಅಧಿಕಾರ ಏನು ನಡೆಯಲಾರದು. ನೀವು ಮಾತ್ರ ಮಹಾನುಭಾವರಾದ ಬಸವಣ್ಣನವರಿಗೆ ಕೇಡು ಬಗೆದು ವ್ಯರ್ಥ ಹಾಳಾಗಿ ಹೋಗಬೇಡ. ಇನ್ನಾದರೂ ಒಳ್ಳೆಯ ಮಾರ್ಗವನ್ನು ಹಿಡಿಯಿರಿ. ತಿಳಿಯಿತೋ ಇಲ್ಲೋ? ಮಂಚಣ್ಣನವರೇ, ನೀವು ನನ್ನನ್ನು ಮಹಾತ್ಮರಾದ ಬಸವಣ್ಣನವರ ಕೃಪೆಗೆ ಪಾತ್ರರನ್ನಾಗಿ ಮಾಡಿದ ಉಪಕಾರವನ್ನೆಂದೂ ಮರೆಯಲಾರೆ. ನಮಸ್ಕಾರ. ನಿಮ್ಮ ಕಾರಸ್ಥಾನಕ್ಕೆ
ನಡೆ ಆಚೆಗೆ. ಮತ್ತೆ ಅಣ್ಣನವರ ಪೂಜೆಗೆ ಹೊತ್ತಾಗುತ್ತದೆ. ಮಂಚಣ್ಣನವರೇ, ಕಲ್ಯಾಣದಲ್ಲಿರುವ ನಿಮ್ಮ ಕಲ್ಪನೆ ಸುಖ ಕಾಳ ಸರ್ಪವಾಗಿ ಕಚ್ಚುವುದು. ಮಂಚಣ್ಣನವರೇ, ಎಲ್ಲವೂ ಅತಿಯಾದಾಗ ಅಮೃತವು ವಿಷವಾಗುತ್ತದೆ ನಿನಗೆ. ಅಂತೆ ಅಣ್ಣನವರ ಪೂಜೆಗೆ ಹೊತ್ತಾಗುತ್ತದೆ. ಅಪಮಾನ, ಅಪಮಾನ. ಕಲ್ಯಾಣ ರಾಜ್ಯ ಕಾರಭಾರದಲ್ಲಿ ಸಕಲರಿಂದ ಮನ್ನಣೆ ಪಡೆದ ನನಗೆ ಯಕಚ್ಚಿತ ಒಬ್ಬ ಕಳ್ಳನಿಂದ ಅಪಮಾನವೇ? ಏನವೋ ಕಳ್ಳ, ನೀನೂ ಆ ಬಸವನ ಬಲಿಗೆ ಬಿದ್ದೆಯಾ? ಇದರ ಸೇಡು ತೀರಿಸಿಕೊಳ್ಳುವುದಕ್ಕಾಗಿ ರಾಜ್ಯ ಕಾರಭಾರದಲ್ಲಿ ವಿಷದ ಹೊಗೆಯನ್ನೇ ಹೊತ್ತಿಸಿ ಇಡೀ ಕಲ್ಯಾಣವನ್ನೇ ಸುಟ್ಟು ಪೂಜೆ ಮಾಡುವೆನು. ಬಸವ, ಈದೆಲ್ಲ ಅನರ್ಥಕ್ಕೆ ಕಾರಣರಾದ ನಿಲ್ಲಲು ಒಂದಿಲ್ಲ ಒಂದು ದಿನ ಇದೇ ತುಂಬಿದ ಸಭೆಯಲ್ಲಿ ಎಲ್ಲರಿಂದ ಅವಮಾನ ಪಡಿಸಿ ಆ ಸ್ಥಾನದಿಂದ ಹೊರದೂಡದಿದ್ದರೆ ನನ್ನ ಹೆಸರು ಕೊಂಡೆ ಕೊಂಡೆ ಕೊಂಡಿ ಮತ್ತಣ್ಣನೇ ಅಲ್ಲ. ಆಂತರ್ಯದ ಆಂತರಿಕ ಅಂತರಾಳದಲ್ಲಿ ಅದೇನೋ ತೃಪ್ತಿ. ಹೌದು, ಇನ್ನು ಮುಂದೆ ಈ ಕಲ್ಯಾಣದಲ್ಲಿ ಕೋಲಾಹಲ ಸೃಷ್ಟಿಸುವುದೇ ಸರಿ. ಬಸವ